ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸಾವಿತ್ರಿ ಕೆಂಚಶೆಟ್ಟಿ ಅವರು ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾರೆ ಅಂತ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ಪೇಪರ್ ಪೆನ್ ರೆಡಿ ಇಟ್ಕೊಂಡು ಕಾಯ್ತಾ ಇರಿ. ಸೊ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಹೆಚ್ಚಾಗಿ ನೀವು ಹಾಸನ್, ಬ್ಯಾಂಗ್ಳೂರ್ ಇಂಥ ಇಲ್ಲಿದೆಲ್ಲ ಡಿಶಸನ್ನು ನಮಗೆ ಹೇಳ್ಕೊಡ್ತೀರಿ. ಸೊ ಇವತ್ತು ಎಲ್ಲಿಯ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವಾಗ ಅವರೆಕಾಳು ಸೀಸನ್ ಅಲ್ಲ, ಅದಕ್ಕೆ ಅವರೆಕಾಳು ಹಿಚ್ಕಿದ ಸಾಂಬಾರು. ಓ, ಇವಾಗಲೂ ಹಾಸನ್ ಬ್ಯಾಂಗ್ಳೂರ್ದೆ ಹಿಚ್ಕಿದ ಅವರೆಕಾಳಿದ್ದು ಸಾಂಬಾರ್. ಎಸ್, ಹೆಚ್ಚಾಗಿ ಈ ಒಂದು ಚಳಿಗಾಲ ಬಂತು ಅಂತಂದ್ರೆ ಸಾಕು, ಈ ಟೈಮಲ್ಲಿ ಅವರೆಕಾಳು ತುಂಬಾ ಸಿಗುತ್ತೆ. ಸರಿ, ಅವರೆಕಾಳು ಸಾಂಬಾರ್ ಮಾಡ್ತಾ ಇದ್ದೀರಿ. ಡನ್. ಹೇಗೆ ಶುರು ಮಾಡೋದು? ಈಗ ಫಸ್ಟಿಗೆ ಒಂದು ಬಾಣಲೆ ಕೊಡಿ, ತಗೊಳ್ಳಿ. ಎಲ್ಲ ಹುರ್ಕೊಳ್ಳೋದು ಇವಾಗ. ಒಣಮೆಣಸು. ಸೊ ಹಾಗೆ ಬೇಡ, ಎಣ್ಣೆ ಏನು ಬೇಡ, ಹಾಗೇನೆ ಹುರ್ಕೊಳ್ಳೋದಾ? ಇದೆಲ್ಲ ಹುರ್ಕೊಳ್ಳೋಣ. ಧನಿಯಾ ಮತ್ತೆ ಚಕ್ಕೆ, ಲವಂಗ, ಕಾಳು ಮೆಣಸು ಎಲ್ಲ ಒಟ್ಟಿಗೆ. ಸೊ ಎಲ್ಲ ಗರಂ ಮಸಾಲ, ಖಡಾ ಗರಂ ಮಸಾಲ. ಗರಂ ಮಸಾಲ ಪೌಡರ್ ಇದ್ರೆ ಅದನ್ನ ಹಾಕಿದ್ರೆ ಸಾಕು, ಇದು ಹುರ್ಕೊಳ್ಳೋದು ಬೇಡ, ಬೇಕಾಗಿಲ್ಲ. ಸೊ ಹುರ್ಕೊಳ್ಳೋದು ಅಂದ್ರೆ ಇದನ್ನೆಲ್ಲ ಒಟ್ಟಿಗೆ ಹುರ್ಕೊಳ್ಬಹುದು. ಸೊ ಅವರೆಕಾಳು ಅಂದ್ರೆ ಅದರದೊಂದು ಟೇಸ್ಟೇ ಬೇರೆ. ಸೊ ಇಷ್ಟ ಆಗಲ್ಲ ಈ ಟೈಮಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಬೇರೆ ಏನು ತರಕಾರಿನೂ ಬೇಡ, ಬರೀ ಒಂದು ಕಾಳಿದ್ರೆ ಸಾಕಾಗುತ್ತೆ. ಅವರೆಕಾಳು ಬೇರೆ ಬೇರೆ ಟೈಪ್ ಎಲ್ಲ ಮಾಡ್ಬೋದು. ನಾನ್ ವೆಜ್ಗೂ ಸಹ ಹಾಕ್ಬೋದು, ಎಲ್ಲ ಮಾಡ್ಬೋದು. ಮತ್ತೆ ಅದು ಎಣ್ಣೆಗೆಲ್ಲ ಹಾಕ್ಬೋದು, ಫ್ರೈ ಮಾಡ್ಕೊಂಡ ಮಿಕ್ಸ್ಚರ್ ಮಾಡ್ತಾರಲ್ಲ. ಓಕೆ. ಸೊ ನಾನ್ ವೆಜ್ ಅಲ್ಲಿ ಯಾರು ಇದುವರೆಗೂ ನಮಗೆ ಅವರೆಕಾಳನ್ನ ಬಳಸಿ ಮಾಡಿ ತೋರಿಸಿಲ್ಲ. ಸೊ ಎಲ್ಲರೂ ಕೂಡ ಬರೀ ಅವರೆಕಾಳದು ಸಾಂಬಾರ್ ಇದೆಲ್ಲ, ಅದರಲ್ಲಿ ಅವರೆಕಾಯಿ ಬಾತ್ ಆಗಿರ್ಬೋದು, ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಾನ್ ವೆಜ್ ಅಲ್ಲಿ ಇದೊಂದು ಟ್ರೈ ಮಾಡಬೇಕು. ಇವಾಗ ಧನುರ್ಮಾಸ ಅಲ್ಲ, ಅದಕ್ಕೆ. ಸೊ ಧನುರ್ಮಾಸದಲ್ಲಿ ನಾನ್ ವೆಜ್ ಇಲ್ಲ. ಈ ಸಂಕ್ರಾಂತಿ ಆಯ್ತು, ನಿನ್ನೆಷ್ಟೇ ಸಂಕ್ರಾಂತಿ ಮುಗೀತು. ಸಂಕ್ರಾಂತಿಗೆ ಎಲ್ಲ ಇದ್ರದೇ ಎಲ್ಲ ಅಡುಗೆ ಮಾಡ್ಕೊಳ್ತಾರೆ. ಸೊ ಏನೆಲ್ಲ ಅಡಿಗೆ ಮಾಡ್ತಾರೆ ಸಂಕ್ರಾಂತಿಗೆ ಇದರಿಂದ? ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಅಂತ ಬೀರ್ತಾರೆ ಸೈಡ್ ಎಲ್ಲ. ಹೆಣ್ಮಕ್ಳೆಲ್ಲ ತಗೊಂಡೋಗಿ ಬೇರೆ ಬೇರೆ ಮನೆಗಳಿಗೆಲ್ಲ ಕೊಟ್ಟು ಬರ್ತಾರೆ. ಎಳ್ಳು ಬೆಲ್ಲ, ಶೇಂಗಾ ಎಲ್ಲ ಹಾಕಿ ದೇವ್ರಿಗಿಟ್ಟು ಎಲ್ಲ ಪೂಜೆ ಮಾಡಿ ಎಳ್ಳು ಬೀರೋದು. ಮತ್ತೆ ಮನೇಲಿ ಅಡಿಗೆ ಕಡುಬು, ಚಿಲ್ಕೊರೆ ಸಾಂಬಾರು, ಅದು ಅವರೆಕಾಳು ಉಸ್ಲಿ, ಮತ್ತೆ ಪೊಂಗಲ್ಲು ಎಲ್ಲ ಮಾಡಿ. ಸೊ ಅವರೆಕಾಳ್ದು ಇದ್ದೇ ಇರುತ್ತೆ ಆ ಸೀಸನ್ದು. ಊರ್ ಕಡೆ ಎಲ್ಲ ಈಗೆಲ್ಲ ರಾಗಿ ಎಲ್ಲ ಕುಯ್ದಿರ್ತಾರಲ್ಲ, ಪೂಜೆ ಮಾಡಿರ್ತಾರೆ. ಅದನ್ನ ಕಡುಬು ಮತ್ತೆ ಅವರೆಕಾಳು ಇಡೀ ಸಿಪ್ಪೆ ಸಮೇತ ಬೇಯಿಸಿರ್ತಾರೆ. ಅದನ್ನ ಎಲ್ಲ ಪೂಜೆ ಮಾಡಿ ಗುಡ್ಡೆ ಒಳಗೆ ಪೂಜೆ ಮಾಡ್ತಾ ಗುಡ್ಡೆ ಒಳಗೆ ಇಟ್ಟು ಬರ್ತಾರೆ. ಅವರೆಕಾಳನ್ನ ಸಿಪ್ಪೆ ಸಮೇತವಾಗಿ ಬೇಯಿಸ್ಕೊಳ್ಳೋದಾ? ತುಳಸಿ ಸಿಗುತ್ತೆ, ಅದು ಅವರೆಕಾಯಿ ಬೇಯಿಸಕ್ಕೆ ಅಂತಲೇ ಒಂದು ತುಳಸಿ ಇದೆ, ಅದು ಹಾಕ್ಬಿಟ್ಟು ಈಗ ಆಫ್ ಮಾಡಿಸ್ತು. ಅದನ್ನೆಲ್ಲ ಪೂಜೆ ಮಾಡ್ಬಿಟ್ಟು ತಗೊಂಡೋಗಿ ಅಲ್ಲಿ ರಾಗಿದೆಲ್ಲ ತೆನೆ ಮಾಡಿ ಒಟ್ಟಿರ್ತಾರಲ್ಲ, ಅದು ಪೂಜೆ ಮಾಡ್ಬಿಟ್ಟು ಅದ್ರೊಳಗೆ ಒಳಗಡೆ ಇಟ್ಟು ಬರ್ತಾರೆ. ಹೋಗಿ ಮಕ್ಳುಗಳೆಲ್ಲ ಇರ್ತಾರೆ, ನಾವುಗಳಿದ್ದಾಗೆಲ್ಲ ಹೋಗಿ ತಗೊಂಡ್ ಬರ್ತಿದ್ದು, ತಿನ್ಕೊಂಡು ಅಲ್ಲೇನೆ. ಅದು ನೆಕ್ಸ್ಟ್ ಡೇನೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಓಕೆ. ಇದೆಲ್ಲ ಫ್ರೈ ಆಗಿದೆ. ಮತ್ತೆ ಮಿಕ್ಸ್ ಜಾರ್ ಕೊಡಿ. ಒಣ ಕೊಬ್ಬರಿನೂ ಅದಕ್ಕೆ ಹಾಕೊಂಡ್ರಿ. ಹಾಕೊಳ್ಳೋದಾ? ಹಾಕಿ.
ಎಲ್ಲ ಗ್ರೈಂಡ್ ಮಾಡಬೇಕು. ಸೊ ನೀರು ಹಾಕೊಳ್ಬೇಕಾ? ನೀರು ಹಾಕಿ ನೋಡ್ಕೊಳ್ಳಿ, ಸಾಕಾ ಹೇಗೆ? ನೈಸ್ ಬರ್ತದೆ. ಪೇಸ್ಟ್ ಆದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಆದ್ರೂ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಸಾಕು ಅನ್ಸುತ್ತಲ್ಲ? ಸಾಕು. ಈಗ ಇದರೊಳಗೆ ಟೊಮೆಟೊ, ಸ್ವಲ್ಪ ಈರುಳ್ಳಿ, ಅಂದ್ರೆ ಮುಂಚೆನೆ ಹಾಕಿದ್ರೆ ಅದು ನುಣ್ಣಗಾಗಲ್ಲ ಅಂತ, ನೈಸ್ ಆಗಲ್ಲ ಅಂತ ಅದನ್ನು ಹಾಕೊಂಡು ರುಬ್ಕೊಳ್ಬೇಕಾ? ಮತ್ತೆ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ, ಓಕೆ, ಪೇಸ್ಟ್ ಇದ್ರೂ ಆಗುತ್ತೆ, ಇದಾದ್ರೂ ಆಗುತ್ತೆ. ಈಗ ಗ್ರೈಂಡ್ ಮಾಡಿ ಮತ್ತೆ ಪುನಃ ಗ್ರೈಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ಬೇಕು ಅಂತ ನೀರು ಹಾಕಿ. ಟೊಮ್ಯಾಟೊ ಇರೋ ಕಾರಣ ಬೇಕು ಅಂತ ಇಲ್ಲ ಬಹುಶಃ. ಗ್ರೈಂಡ್ ಮಾಡಿ. ಗ್ರೈಂಡ್ ಆಗಿದೆ, ಸಾಕಲ್ಲ? ಈಗ ಕುಕ್ಕರ್ ಕೊಡಿ. ಕುಕ್ಕರ್, ಓಕೆ. ಸೊ ಇದು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾ? ಓಪನ್ ಆಗು ಸಹ ಮಾಡ್ಬೋದು, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಈಗ ಕುಕ್ಕರ್ಗೆ ಇಟ್ಬಿಟ್ರೆ ತಿರುವುದೆಲ್ಲ ತಪ್ಪುತ್ತೆ. ಕುಕ್ಕರ್ ಇಟ್ಬಿಟ್ಟು ಒಂದು ವಿಸಲ್ ಹಾಕ್ಸಿದ್ರೆ ಸಾಕು. ಸೊ ಆಯಿಲ್ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದ್ಮೇಲೆ ಸಾಸಿವೆ, ಸೊ ಇದು ಅನ್ನದ ಜೊತೆಗ ಅಥವಾ ಹೇಗೆ? ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಕಡುಬು, ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ. ಕಡುಬು ಅಂದ್ರೆ ಹೇಗೆ? ಕಡುಬು ಅಂದ್ರೆ ಇಲ್ಲಿ ಈ ಸೈಡ್ ಎಲ್ಲ ಪುಂಡಿ ಅಂತ ಹೇಳ್ತಾರೆ, ಸೈಡ್ ಕಡುಬು ಅಂತ ಹೇಳ್ತಾರೆ. ಕಡುಬು ಅಂತ ಹೇಳ್ತೀರಿ. ಶಾವಿಗೆಗೆ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ ಇದು. ಓ, ಹಾಗಾದ್ರೆ ತುಂಬಾ ಗಟ್ಟಿ ಗ್ರೇವಿ ಅಲ್ಲ, ಸ್ವಲ್ಪ ತೆಳುವಾಗೇ ಇರುತ್ತೆ. ತೆಳು ಮಾಡ್ಕೊಂಡ್ರೆ ಅನ್ನ, ಮುದ್ದೆಗೆ, ದೋಸೆಗೆ, ಇಡ್ಲಿಗೆ ಕಡುಬು ಚೆನ್ನಾಗಿರುತ್ತೆ. ಗಟ್ಟಿ ಮಾಡಿದ್ರೆ ಚಪಾತಿಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಓಕೆ. ಈರುಳ್ಳಿ, ಇದು ಗ್ರೇವಿ ಎಲ್ಲ ಮಾಡ್ಕೊಳ್ವಾಗ ಬರೀ ಇಚ್ಕಿದ ಬೇಳೆನೆ ಹಾಕೊಳ್ಬೇಕಾ ಅಥವಾ ಪೂರ್ತಿಯಾಗಿ ಹಾಗೆ ಹಾಕೊಳ್ಬಹುದು? ಅವರೆಕಾಯಿ ಫುಲ್ ಅದನ್ನು ಹಾಕ್ಬೋದು. ಇಚ್ಚಿಕ್ಕಿದ್ರೆ ಟೇಸ್ಟ್ ಬೇರೆ, ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ. ನಾವು ಇಚ್ಚಿಕ್ತಾ ಇದ್ರೆ ಕೇಳ್ತಾರೆ ಆಚೆ ಈಚೆ ಜನ ಎಲ್ಲ, ಅದೆಲ್ಲ ವೇಸ್ಟ್ ಆಗಲ್ಲ, ಸಿಪ್ಪೆ ಎಲ್ಲ ತೆಗಿತಿರಲ್ಲ, ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಸೈಡಲ್ಲಿ ಅದು ಒಂಥರ ಟೇಸ್ಟ್ ನೋಡಿ ಅಂತ ಹೇಳ್ತೀನಿ. ಕೆಲವರು ಮಾಡಿದ್ದಾರೆ ಇಲ್ಲೇ ಮಂಗಳೂರು ಹತ್ರ. ಇಚ್ಕಿದ ಬೇಳೆ ಆದ್ರೆ ಅದ್ರ ಟೇಸ್ಟೇ ಬೇರೆನಾ? ಚೆನ್ನಾಗಿರುತ್ತೆ. ಒಣ ಇದು ಸಿಪ್ಪೆ ತೆಗಿಯೋಕ್ಕಿಂತ ಮುಂಚೆ ಮಾಡ್ತೀವಲ್ಲ, ಅದಕ್ಕಿಂತ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗಿ ಈಗ ಸ್ವಲ್ಪ ಇದು ಸಬ್ಬಸಿಗೆ ಸೊಪ್ಪು ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾಗಿಲ್ಲ ರುಬ್ಬಕ್ಕೆ. ಸಬ್ಬಸಿಗೆ ಸೊಪ್ಪು ಇದನ್ನು ಹುರ್ಕೊಳ್ಳೋದಕ್ಕೆ ಹಾಕೊಳ್ತೀರಿ ಸಬ್ಬಸಿಗೆ ಸೊಪ್ಪು? ರುಬ್ಬಕ್ಕೆ ಹಾಕಲ್ಲ. ಮತ್ತೆ ಇದಕ್ಕೆ ಮೆಂತೆ, ಪಾಲಕ್ ಅದನ್ನು ಸಹ ಸ್ವಲ್ಪ ಹಾಕ್ಬೋದು. ಸಬ್ಬಸಿಗೆ ಹಾಕ್ಬಾರ್ದು, ಮೆಂತೆ ಪಾಲಕ್ ಹಾಕಿದ್ರೆ. ಮೆಂತೆ ಪಾಲಕ್ ಹಾಕಿದ್ರೆ ಸಬ್ಬಸಿಗೆ ಹಾಕೋಲ್ಲ. ಎರಡು ಸ್ವಲ್ಪ ಹಾಕಿದ್ರೆ ಅದು ಸಹ ಚೆನ್ನಾಗಿರುತ್ತೆ. ಈಗ ರುಬ್ಬಿದ ಹಾಕಿ ಹಾಕ್ಲಾ ಇದು ಪೂರ್ತಿ? ನೀರು ಸಬ್ಬಸಿಗೆ ಹಾಕೊಂಡ್ರೆ ಅದ್ರದೊಂದು ಟೇಸ್ಟೇ ಬೇರೆ ಅಲ್ವಾ? ಚೆನ್ನಾಗಿರುತ್ತೆ. ಹಾಕಿನ ಸ್ವಲ್ಪ ಹಾಕೊಳ್ಬೋದಾ? ಸೊ ಬೇಕಾದಷ್ಟು ತೆಳು ಮಾಡ್ಕೊಳ್ಬಹುದು. ಈಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಈಗ ಒಂದು ವಿಸಲ್ ಹಾಕಿ, ಒಂದು ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋದು. ಇದನ್ನ ಫಸ್ಟೇ ಅವರೆಕಾಳನ್ನ ಫಸ್ಟೇ ಬೇಯಿಸಿ ಇಟ್ಕೊಳಕ್ಕಾಗಲ್ವಾ? ಅದು ಚೆನ್ನಾಗಾಗಲ್ಲ, ಟೇಸ್ಟ್ ಬರಲ್ಲ. ಅದು ಬೇಗ ಬೇಯುತ್ತೆ. ಖಾರದೊಳಗೇನೆ ಬೇಯಿದ್ರೇನೆ, ಮಸಾಲೆ ಬೇಯಿದ್ರೇನೆ ಟೇಸ್ಟ್. ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಸೊ ವಿಸಿಲ್
ತೆಗೆಯೋದಾ? ತೆಗೀರಿ. ಸೊ ಒಂದೇ ವಿಸಿಲ್ಗೆ ಬೆಂದಾಗಿರುತ್ತದು. ಈಗ ಒಂದು ಬೌಲ್ ಕೊಡಿ ಸರ್ವಿಂಗ್. ಆ ಕಡೆನಿದೆ ಹಾಕ್ಕೊಳ್ಬೋದು. ಸೊ ಇದಂತೂ ಸೊ ಅನ್ನ ಯಾವುದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅವರೆಕಾಳು ಚಿಕ್ಕಿ ಸಾಂಬಾರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಚಳಿಗಾಲ ಬಂತು. ಈ ಸಂಕ್ರಾಂತಿ ಟೈಮಲ್ಲಿ ಎಲ್ಲ ಹೆಚ್ಚಾಗಿ ಮಾಡುವಂಥದ್ದು ಅಂತ ಹೇಳಿದರೆ ಅವರೆಕಾಳು. ಅದು ಕೂಡ ಹಾಸನ್, ಮೈಸೂರು, ಬ್ಯಾಂಗ್ಳೂರು ಈ ಕಡೆ ಎಲ್ಲ ಹೆಚ್ಚಾಗಿ ಇದನ್ನೇ ಮಾಡ್ಕೊಳ್ತಾ ಇರ್ತಾರೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಈ ಡಿಶ್ ಯಾವ ರೀತಿ ಆಗಿರ್ಬೋದು, ಟೇಸ್ಟ್ ಹೇಗಿರ್ಬೋದು ಆಮೇಲೆ ಹೇಳ್ತೀನಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಅವರೆಕಾಳು ಸಾಂಬಾರ್ ತಯಾರಿಸುವ ವಿಧಾನ: ಮೊದಲು ಒಣಮೆಣಸು, ಧನಿಯಾ, ಚಕ್ಕೆ, ಲವಂಗ, ಕರಿಮೆಣಸನ್ನು ಹುರಿದು ತೆಂಗಿನ ತುರಿಯನ್ನು ಹುರಿಯಿರಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಳ್ಳಿ. ಆನಂತರ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ, ಇಚುಕಿದ ಅವರೆಕಾಳು, ಸಬ್ಬಸಿಗೆ ಸೊಪ್ಪನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದು ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿ ಅವರೆಕಾಳು ಸಾಂಬಾರ್ ಸವಿಯಲು ಸಿದ್ಧ. ಟೇಸ್ಟ್ ನೋಡೇ ಬಿಡ್ಲಾ? ನೋಡಿ. ಸೊ ಚಿಕ್ಕಿದ ಬೇಳೆ ಸಾಂಬಾರ್ ವಿತ್ ಸಬ್ಬಸಿಗೆ ಸೊಪ್ಪು, ಅದರದೇ ಟೇಸ್ಟ್ ಒಂದಾದರೆ ಈ ಸಬ್ಬಸಿಗೆ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಡಿಫರ್ ಆಗುತ್ತೆ. ಸಖತ್ತಾಗಿದೆ, ಸೂಪರ್, ವೆರಿ ಟೇಸ್ಟಿ. ಅನ್ನದ ಜೊತೆಗೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಸೂಪರ್. ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದು ಅನ್ನದ ಜೊತೆಗೆ ಇಷ್ಟು ತೆಳು ಮಾಡ್ಕೊಂಡ್ರೆ ನೀವು ಹೇಳಿದಾಗ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ದೋಸೆಗೆ, ಕಡುಬಿಗೆಲ್ಲ ತೆಳು ಇರಬೇಕು. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ಹಾಹಾ, ಅದನ್ನ ಹಾಗೆ ಟೇಸ್ಟ್ ನೋಡ್ತಾ ಇದ್ರೆ ಇನ್ನಷ್ಟು ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಅನ್ನದ ಜೊತೆಗೆ ಸೂಪರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡಿಶ್ಗೆ ಅವರೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾರೆ. ಇದೇ ರೀತಿ ಯಾವ ಡಿಶ್ ಹೇಳ್ಕೊಡ್ತಾರೆ ಅಂತ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಒಂದಂತೂ ಇಜ್ಕಿದ ಬೇಳೆ ಸಾಂಬಾರ್ ಆಯಿತು. ನೆಕ್ಸ್ಟ್ ಈಗ ಯಾವ ಡಿಶ್ ಬನ್ನಿ ಕೇಳೋಣ. ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಸಿಹಿ ಕುಂಬಳಕಾಯಿ ಪಲ್ಯ. ಸಾರಾಯಿತು, ಈಗ ಪಲ್ಯ. ಸೊ ಅನ್ನ ಒಂದು ನಾವು ಮಾಡ್ಕೊಂಡ್ರೆ ಆಯಿತು. ಅದು ಕೂಡ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಇದೆ, ಕುಚ್ಚಲಕ್ಕಿ. ಸೊ ಇಲ್ಲಿ ವೆದರ್ಗೆ ಕುಚ್ಚಲಕ್ಕಿ ಬೆಸ್ಟ್, ಚೆನ್ನಾಗಿರುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ತಗೊಳ್ಳಿ, ಗ್ಯಾಸ್ ಆನ್ ಮಾಡಲಾ? ಆಯಿಲ್ ಹಾಕ್ಬೇಕಾ? ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿತಾ ಇದೆ. ಉದ್ದಿನ ಬೇಳೆ ಹಾಕೋಣ. ಇದು ಫ್ಲೇವರ್ ಅಷ್ಟೇ, ಇದು ಹಾಕ್ಬೇಕು ಅಂತೇನಿಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಅದರ ಒಗ್ಗರಣೆಗೊಂದು ಚೆನ್ನಾಗಿರುತ್ತೆ. ಸೊ ಇದೇನು ರುಬ್ಬೋದಕ್ಕ ಅಥವಾ ಹೀಗೇನೆ ಮಾಡ್ಕೊಳ್ಳೋದು ಡೈರೆಕ್ಟ್? ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಆಮೇಲೆ ಹಸಿಮೆಣಸು, ಒಣಮೆಣಸಾರು ಹಾಕ್ಬೋದು. ಒಗ್ಗರಣೆಗೆ ಬೇಕಾದ್ರೆ ಹಸಿಮೆಣಸು, ಇಲ್ದಿದ್ರೆ ಒಣಮೆಣಸು. ಗ್ಯಾಸ್ಟ್ರಿಕ್ ಅಂತಾರೆ ಕೆಲವು, ಹಸಿಮೆಣಸು, ಒಣಮೆಣಸು ಹಾಕೋದು. ಕರಿಬೇವು, ಈರುಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ.
ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ ಏನು ಕೂಡ ಹೇಳ್ಬೋದು. ಸೊ ಇದ್ರದ್ದು ಸ್ವೀಟ್ ಡಿಶ್ನು ಮಾಡ್ತಾರೆ, ಪಾಯಸ ಎಲ್ಲ ಮಾಡ್ತಾರೆ. ಪಾಯಸಕ್ಕೂ ಚೆನ್ನಾಗಿರುತ್ತೆ. ಸಾಂಬಾರ್ಗೂ ಹಾಕ್ತಾರೆ, ಚೆನ್ನಾಗಿರುತ್ತೆ. ಸಾಂಬಾರ್ ಸೌದೆ ಹಾಂ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಮನೇಲೇ ಇದು ಮಾಡ್ಕೊಂಡಿದ್ದೀನಿ, ರೆಡಿ. ಸೊ ಒಗ್ಗರಣೆಗೆ ಎಲ್ಲ ಹಾಕೊಂಡು ಮಾಡ್ಕೊಳ್ಳೋದು. ಸೊ ಬೇಗ ಬೇಗನೆ ಆಗುತ್ತೆ. ಸೊ ಇದು ಅದರ ಸಿಪ್ಪೆ ಸಮೇತ ಹಾಕಿದ್ರೆ ಹೇಗೆ? ಸಿಪ್ಪೆ ಸಮೇತನೇ ಹಾಕ್ಬೇಕು, ತೆಗಿಬಾರ್ದು ಸಿಪ್ಪೆ. ಸೊ ಸಣ್ಣಕ್ಕೆ ಹೆಚ್ಕೊಳ್ಬೇಕಾಗುತ್ತೆ, ದೊಡ್ಡ ಹೋಳ್ ಬೇಕಾಗಿಲ್ಲ. ದಪ್ಪಕ್ಕೂ ಹೆಚ್ಚಬಹುದು, ಸ್ವಲ್ಪ ಟೈಮ್ ತಗೊಳ್ಳೋದು ಅಷ್ಟೇ. ಇದು ಸ್ವಲ್ಪ ಮಾಡ್ತಾ ಇರೋದಲ್ಲ, ಅದಕ್ಕೆ ಬೇಗ ಸಹ ಬೇಯಿಸಿ. ಕುಕ್ಕರ್ ಬೇಕು ಅಂತೇನಿಲ್ಲ, ಪಾತ್ರೆಲ್ಲ ಓಪನ್ ಆಗೇ ಮಾಡ್ಬೋದು. ಓಪನ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ ಹಾಕಿದ್ರೆ ಎಲ್ಲ ಮೊಸರಾಗುತ್ತೆ. ಹಾಂ, ತೀರಾ ಸಾಫ್ಟ್ ಆಗಿ ಬೆಂದೋಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಬೇಗ ಬೇಯುತ್ತೆ. ಬರೀ ಇಷ್ಟೇ ಒಗ್ಗರಣೆ ಇಷ್ಟೇ ಹಾಕೊಳ್ಳೋದು. ಸೊ ನಾವು ಈ ಥರ ಮಾಡ್ಕೊಂಡ್ರೆ ಉಪ್ಕರಿ ಅಂತ ಹೇಳ್ತೀವಿ. ಸೊ ಚೀನಿಕಾಯಿ ಉಪ್ಕರಿ ಟೇಸ್ಟ್ ನೋಡಿಲ್ಲ ಇದುವರೆಗೂ. ಆ್ಯಕ್ಚುಲಿ ಹೇಳೋದು ಅಂತ ಹೇಳಿದರೆ ಹೆಚ್ಚಾಗಿ ಇದನ್ನು ಸಾಂಬಾರಾಗೇ ಮಾಡ್ಕೊಳ್ತಾರೆ. ಸೊ ಪಲ್ಯದ ರೂಪದಲ್ಲಿ ಕಮ್ಮಿ, ಕಣ್ಣಿಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ, ದೃಷ್ಟಿಗೆ. ಹಾಂ ಹಾಂ ಹಾಂ. ಬೇಳೆ ಒಟ್ಟಿಗೆ ಹಾಕಿ ಸಾಂಬಾರು ಮಾಡಿ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕಿದ್ರೆ ಬೇಳೆಯ ಅವಶ್ಯಕತೆ ಬರೋದಿಲ್ಲ ಅನ್ಸುತ್ತೆ. ನಮ್ಮ ಕಡೆ ಬೇಳೆ ಸೊ ಹಾಗಾಗಿ ದಪ್ಪ ಬರುತ್ತೆ. ಇಲ್ಲ, ಬೇಳೆ ಹಾಕ್ತೀವಿ ನಾವು ಇದ್ರ ಜೊತೆ. ಮುಚ್ಚೆ ನೀರು ಹಾಕೊಳ್ಬೇಕಾ? ನೀರೇನು ಬೇಡ, ಹಾಗೆ ಅದರಲ್ಲೇ ಅಷ್ಟರಲ್ಲೇ ಬೇಯುತ್ತೆ. ಬರೀ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋದು ಇದು? ಇಲ್ಲ, ಆಮೇಲೆ ಇದು ಅಂದರೆ ಫುಲ್ಲು ಡ್ರೈ ಚೆನ್ನಾಗಿ ಬಲ್ತಿದೆ, ಅದಕ್ಕಾದ್ರೆ ಚೂರು ನೀರು ಬೇಕಾಗುತ್ತೆ. ಸ್ವಲ್ಪ ಎಳತೆಲ್ಲ ಇದ್ರೆ ನೀರು ಬೇಕಾಗಲ್ಲ. ಓಕೆ, ಲಿಡ್ ಇಟ್ಕೊಳ್ಳೋಣ. ಸೊ ಇನ್ನೂ ಅಷ್ಟರಲ್ಲೇ ಬೇಯಬೇಕು ಅದು ಫಸ್ಟ್. ನೀರು ಹಾಕ್ದಲ್ಲೇ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀರು ಹಾಕದೇನೆ ಇದು ಬೇಯಿಸಿ ಅಷ್ಟೇ ಪಲ್ಯ. ಸ್ವಲ್ಪ ಅದು ಬೆಳ್ತಿದ್ರೆ ಮಾತ್ರ ನೀರು ಹಾಕೊಳ್ಬೇಕಾಗುತ್ತೆ. ಅಂದ್ರೆ ಕೆಲವು ಬೇಯುವಾಗ ಸ್ವಲ್ಪ ಟೈಮ್ ತಗೊಳುತ್ತಲ್ಲ, ನೀರು ಹಾಕಬೇಕು, ಇಲ್ಲಾಂದ್ರೆ ಒತ್ತುತ್ತೆ ಅದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಪೇಸ್ಟ್ ಹಾಕಿಲ್ಲ ಅಂತಂದ್ರೆ ಹಂಗೆ ಸಹ ದಪ್ಪ ದಪ್ಪ ಗುದ್ದು ಹಾಕಿದ್ರೆ ನೀರು ಬೇಕಾಗಿಲ್ಲ, ಅದೇ ಬೇಯ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಸ್ವಲ್ಪ ನಲ ಇದೆ. ಈಗ ಬೆಂದಿದೆ ನೋಡೋಣ. ಬೆಂದಿದೆ. ತೀರಾ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ತೆಂಗಿನ ತುರಿ ಹಾಕೋಣ. ಕೊತ್ತಂಬರಿ ಸೊಪ್ಪು, ಆಯ್ತು. ಇದು ತೆಂಗಿನ ತುರಿ ಹಾಕಿ ಸ್ವಲ್ಪನೇ ಹಾಗೇನೆ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಅದು ಕಾಯಿ ಸ್ಮೆಲ್ ಬರುತ್ತೆ. ಲೇಟಾಗಿ ತಿನ್ನೋದ್ರೆ, ಈಗ ಬೆಳಗ್ಗೆ ಮಾಡಿದ್ರು ಸಂಜೆ ತಿನ್ನಕ್ ಹೋದ್ರೆ ತೆಂಗಿನ ತುರಿ ಅದು ಫ್ರೈ ಆಗಿಲ್ಲ ಅಂದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಬೇಗ ಹಾಳಾಗುತ್ತೆ. ಅವಾಗ್ಲೇ ತಿನ್ನೋದಾದ್ರೆ ಹಸಿ ತುರಿ ಉಬ್ಬಿಸ್ಕೊಂಡು ತಿನ್ಬೋದು. ಸ್ವಲ್ಪ ಅದು ಫ್ರೈ ಆಗುತ್ತೆ. ಈಗ ಆಗಿದೆ, ರೆಡಿ. ಆಫ್ ಮಾಡಿ. ಕುಂಬಳಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಿಹಿ ಕುಂಬಳಕಾಯಿ ಜೊತೆಗೆ ನೀರು ದೋಸೆ, ಸೊ ಇದ್ರ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಅನ್ನ ಸಾರು ಜೊತೆಗೆ. ಅನ್ನ ಚೆನ್ನಾಗಿರಲ್ಲ, ರೊಟ್ಟಿ ಚಪಾತಿ. ಅದಕ್ಕೇನೆ ಇದು ಚೆನ್ನಾಗಿರೋದು. ಅನ್ನದ ಅದ್ರ ಜೊತೆಗೆ ಸೈಡ್ ಡಿಶ್ ಕುಚ್ಚಲಕ್ಕಿ ಬೇಕಾದ್ರೆ ಸೈಡಿಗೆ. ಹಾಂ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿ ಆದಂತಹ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಸೊ ಅನ್ನದ ಜೊತೆಗೆ ಅಲ್ಲ, ಯೂಶ್ವಲಿ ನಾವು ಪಲ್ಯ ಅಂದಾಕ್ಷಣ ಅನ್ನ ಸಾರು ಅದರ ಜೊತೆಗೆ ಸೈಡ್ ಡಿಶ್ ಅಂತ ಅಂದ್ಕೊಳ್ತೀವಿ. ಬಟ್ ಇದು ಚಪಾತಿ, ರೋಟಿ ಅಥವಾ ನೀರು ದೋಸೆ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಿಹಿ ಕುಂಬಳಕಾಯಿ ಪಲ್ಯ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಸಿಹಿ ಕುಂಬಳಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಕುಂಬಳಕಾಯಿ ಬೆಂದ ನಂತರ
ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ. ಸೊ ಟೇಸ್ಟ್ ನೋಡೇ ಬಿಡೋಣವಾ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ನೋಡಿ ತಗೊಳ್ಳಿ. ಸೊ ಚೀನಿಕಾಯಿ ಅಥವಾ ಸಿಹಿ ಕುಂಬಳಕಾಯಿ. ಚೆನ್ನಾಗಿದೆ. ಯೂಶ್ವಲಿ ಸಾಂಬಾರಿಗೆಲ್ಲ ಹಾಕುವಾಗ ಬೆಂದ್ಬಿಡುತ್ತೆ ಪೂರ್ತಿಯಾಗಿ. ಸೊ ಇದು ಗಟ್ಟಿಗಟ್ಟಿಯಾಗಿದೆ, ಅಂದರೆ ಖಾಲಿ ಹಾಗೆ ಹುರಿದು ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಚೀನಿಕಾಯಿ ಬರೀ ಸಾಂಬಾರು ಜೊತೆಗೆ ತಿಂದಿದೆ, ಸಾಂಬಾರಲ್ಲಿ ಹಾಕಿರುವಾಗ. ಪಲ್ಯದಲ್ಲಿ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನೀವು ಹೇಳಿದ ಪ್ರಕಾರ ಚಪಾತಿ ಇದಕ್ಕೂ ಚೆನ್ನಾಗಿರುತ್ತೆ. ಚಪಾತಿ ನನ್ನ ಪ್ರಕಾರ ಇದು ಅನ್ನ ಸಾರು ಅದ್ರ ಜೊತೆಗೆ ಸೈಡ್ ಡಿಶ್ ಪಲ್ಯ ಥರನೂ ತಿನ್ಬೋದು. ಚೆನ್ನಾಗಿದೆ, ವೆರಿ ನೈಸ್. ಸೊ ಅವರೆಕಾಯಿ ಸಾಂಬಾರಂತೂ ಸೂಪರ್. ಸೊ ಅದಂತೂ ಯಾವಾಗಲೂ ಟೇಸ್ಟಿಯೇ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ದೀರಿ. ಸೊ ಅದು ಕೂಡ ಸಂಕ್ರಾಂತಿಯ ವಿಶೇಷತೆಗಳನ್ನು ಹೇಳ್ಕೊಂಡು ಮಾಡಿದ್ದೀರಿ, ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಸೊ ನಿನ್ನೆ ಏನೋ ಸಂಕ್ರಾಂತಿ ಆಯಿತು. ಸೊ ನಾವು ಎಳ್ಳು ಬೀರ್ತಾ ಇಲ್ಲ, ಬಟ್ ಇದನ್ನು ಅಕ್ಕಿಯ ಮೂಲಕ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇವತ್ತಿನ ಈ ಸಂಚಿಕೆಯಲ್ಲಿ 2 ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಕಲ್ತ್ಕೊಂಡ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.